ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನೀವು ನೋಡ್ತಾ ಇದ್ದೀರಾ ದೀಪಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಬ್ಲಾಗ್. ಇವತ್ತು ನಾನು ಒಂದು ಕಡೆ ಹೊರಟಿದ್ದೀನಿ. ಎಲ್ಲಿ ಅಂತ ಹೇಳಿದ್ರೆ ಇದು ಒಂದು ಬೌದ್ಧ ಟೆಂಪಲ್. ಇದ್ರ ಜೊತೆಗೆ ಒಂದು ಗಾರ್ಡನ್ ಕೂಡ ಇದೆ, ಅಲ್ಲಿಯೇ ಇದೆ. ತುಂಬಾನೇ ಸಖತ್ತಾದಂತಹ ಒಂದು ಪ್ಲೇಸ್, ತುಂಬಾನೇ ಅದ್ಭುತವಾದಂತಹ ಜಾಗ. ನಿಮಗೂ ಕೂಡ ತೋರಿಸೋಣ ಅಂತ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಅಲ್ಲಿನ ಆರ್ಕಿಟೆಕ್ಚರ್ ಎಲ್ಲ ತುಂಬಾನೇ ಸುಂದರವಾಗಿದೆ. ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬಾನೇ ದಿನ ಆಗಿತ್ತು ಹೊರಗಡೆ ಹೋಗದೆ. ಶ್ರೇಯಾನ್ ಕೂಡ ಮನೆಯಲ್ಲೇ ಇದ್ದು ಅವನಿಗೂ ಬೋರ್ ಆಗ್ತಾ ಇತ್ತು. ಸ್ವಲ್ಪ ಹೊರಗಡೆ ಕರ್ಕೊಂಡೋಗಿ ಅವನಿಗೂ ಒಂದು ಖುಷಿ ಸಿಗುತ್ತೆ ಅಂತ ಇವತ್ತು ಆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಒಳಗಡೆ ವಿಡಿಯೋ ಆಗಿ ಫೋಟೋಗ್ರಫಿ ಏನು ಪರ್ಮಿಷನ್ ಇಲ್ಲ ಅನಿಸುತ್ತೆ. ಬಟ್ ನನ್ನ ಕೈಯಿಂದ ಆದಷ್ಟು ನಾನು ಟ್ರೈ ಮಾಡ್ತೀನಿ ಶೂಟ್ ಮಾಡೋದಕ್ಕೆ. ಆದಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಅಲ್ಲಿ ಹೋಗಿ ಬರೋಣ ಬನ್ನಿ ಫ್ರೆಂಡ್ಸ್. ನಾನು ಹೇಳಿದಂತಹ ಬೌದ್ಧ ದೇವಸ್ಥಾನ ಇದು ಹೊರಗಡೆಯಿಂದ ಈ ರೀತಿ ಇದೆ. ಒಳಗಡೆ ಹೋಗೋಣ. ಇವಾಗ ನಾವು ಒಳಗಡೆ ಬಂದಿವಿ. ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ಸೈಡ್ ವ್ಯೂ ಅಂತ ತೋರಿಸ್ತಾ ಇರುವಂಥದ್ದು. ಒಳಗಡೆ ವಿಡಿಯೋ ಮಾಡಕ್ಕೆ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ, ಆದಷ್ಟು ಮಾಡ್ತಾ ಇದ್ದೀನಿ. ಆರ್ಕಿಟೆಕ್ಚರ್ ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಇದು ಎಲ್ಲ ಮಾರ್ಬಲ್ ಇಂದನೇ ಮಾಡಿದ್ದಾರೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ? ತುಂಬಾನೇ ಸುಂದರವಾಗಿದೆ. ತುಂಬಾನೇ ಸುಂದರವಾದಂತಹ ವಾತಾವರಣ. ಒಳಗಡೆ ನನಗೆ ಶೂಟ್ ಮಾಡಲಿಕ್ಕೆ ಪರ್ಮಿಷನ್ ಕೊಡಲಿಲ್ಲ, ಸೊ ಹೊರಗಡೆಯಿಂದ ನಾನು ತೆಗಿತಾ ಇದ್ದೀನಿ. ಸಂಜೆ ಹೊತ್ತು ಇಲ್ಲಿಗೆ ಬರಬೇಕು. ತುಂಬಾ ಒಳ್ಳೆ ಟೈಮ್ ಪಾಸ್ ಆಗುತ್ತೆ ಇಲ್ಲಿ. ಪ್ರಶಾಂತವಾದಂತಹ ಜಾಗ. ಗಾರ್ಡನ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ ಫ್ರೆಂಡ್ಸ್. ಅದಕ್ಕೋಸ್ಕರ ಆ ಕಡೆ ಎಂಟ್ರಿ ಇಲ್ಲ. ನೋಡ್ತಾ ಇರ್ಬೋದು ನೀವು, ಆ ಕಡೆ ಎಂಟ್ರಿ ಇಲ್ಲ. ಮಕ್ಕಳಿಗೆಲ್ಲ ಆಟ ಆಡೋದಿತ್ತು, ಆ ಸೈಡು ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಶ್ಯಾನಿಗೆ ಬಂದು ಆಟ ಆಡೋಕ್ಕೆ ಆಗಲಿಲ್ಲ. ಮಕ್ಕಳೆಲ್ಲ ಇಲ್ಲೇ ಆಟ ಆಡ್ತಾ ಇದ್ದಾರೆ. ಇದು ಹಿಂದ್ಗಡೆಯಿಂದ ಟೆಂಪಲ್ ಈ ಥರ ಇದೆ. ಎಲ್ಲೂ ಶೂಟ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ಇಲ್ಲಿ ಯಾರೂ ಇಲ್ಲ, ನಾನು ಶೂಟ್ ಮಾಡ್ತಾ ಇದ್ದೀನಿ. ಮಕ್ಕಳದ್ದು ಆಟ ಆಡೋದೆಲ್ಲ ಇತ್ತು, ಎಲ್ಲ ತೆಗೆದು ಬಿಟ್ಟಿದ್ದಾರೆ ಕೊರೋನಾದಿಂದ. ಈ ಕಡೆ ಎಂಟ್ರಿನೇ ಇಲ್ಲ ಕೆಳಗಡೆ. ಇಲ್ಲೆಲ್ಲ ಆಟ ಆಡೋದೆಲ್ಲ ಇತ್ತು, ಇವಾಗ ಏನಿಲ್ಲ, ಎಲ್ಲ ತೆಗೆದಿದ್ದಾರೆ. ಎಸ್ ಫ್ರೆಂಡ್ಸ್, ಇವತ್ತಿನ ನನ್ನ ವಿಡಿಯೋನ
ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ನನ್ನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಾನು ಆದಷ್ಟು ಶೂಟ್ ಮಾಡಿದ್ದೀನಿ. ಒಳಗಡೆ ಶೂಟ್ ಮಾಡೋದಕ್ಕೆ ಪರ್ಮಿಷನ್ ಇರಲಿಲ್ಲ, ಸೊ ಹೊರಗಡೆಯಿಂದ ಎಷ್ಟು ಶೂಟ್ ಮಾಡೋಕ್ಕಾಗುತ್ತೆ ಅಷ್ಟು ಶೂಟ್ ಮಾಡಿದ್ದೀನಿ. ಇವತ್ತಿನ ನನ್ನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಪ್ಲೀಸ್ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವಿಡಿಯೋ ನೋಡ್ತಾ ಇದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ಹೊಸ ರೀತಿಯ ವಿಡಿಯೋಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.